ಒಂದು ಆರಂಭಿಕವಾಗಿ ಹೇಳೋದಾದ್ರೆ ಏನಿದು ಬಣ್ಣದ ಚಿಕಿತ್ಸೆ? ಇದು ಬಣ್ಣದ ಮುಖಾಂತರ ನಾವು ಚಿಕಿತ್ಸೆಯನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ ಬಹಳ ಹಿಂದಿನಿಂದಾನೇ ಇತ್ತು, ಋಷಿಮುನಿ ಕಾಲದಿಂದನೇ ಇತ್ತು ಅದು. ಹಾಗಾಗಿ ನಾವು ದ್ವಾಪರ ಯುಗದಲ್ಲಿ ನೋಡ್ಬೋದು, ಶ್ರೀಕೃಷ್ಣ ಕೂಡ ಬಣ್ಣಗಳನ್ನು ಹೆಚ್ಕೊಂಡು ಇದು ಮಾಡ್ತಿದ್ರು, ಆಟ ಆಡ್ತಿದ್ರು. ಆ ಒಂದು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಿದ್ರು ಪ್ರತಿ ಸರಿ, ವರ್ಷದಲ್ಲಿ 2-3 ಸರಿ ಆ ಬಣ್ಣಗಳು ಹಾಕೊಳ್ಳೋ ಅಂತ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಿದ್ರು. ಕಾರಣ ಏನಂದ್ರೆ ಪಂಚಭೂತಗಳಿಗೆ ಕಲರ್ಸ್ ಇದೆ. ನಮ್ಮ ಶರೀರ ಮಾಡಿರೋದೇ ಪಂಚಭೂತದಿಂದ, ಹಾಗೆ ಅದಕ್ಕೂ ನನ್ನ ಕಲರ್ಸ್ ಇದೆ. ನಮ್ಮ ಪಂಚಭೂತದಲ್ಲಿ ಯಾವುದಾದ್ರೂ ಕೊರತೆ ಬಂದಾಗ ಯಾವ ಬಣ್ಣ ಉಪಯೋಗ ಮಾಡಿಕೊಂಡ್ರೆ ಆ ಕೊರತೆ ನೀಗಿಸ್ಬೋದು ಅಂತ ಹೇಳ್ಕೊಂಡು ಹಿಂದಿನ ಸೈನ್ಸ್ ಹೇಳುತ್ತೆ. ಇಂಡಿಯನ್ ಸೈನ್ಸ್ ಅಂತಾನೆ ಕರೆಯುವ ಅದನ್ನು. ಹಾಗೆ ಸೊ ಅದನ್ನು ಡೆವಲಪ್ ಮಾಡಿದವರು ಚೈನಾ ಕಡೆಯವರು ಡೆವಲಪ್ ಮಾಡಿದರು. ಹಾಗೆ ಅವ್ರು TMC ಅಂತ ಏನೋ ಮಾಡ್ತಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ನಮ್ಮ ಭಾರತದಲ್ಲಿ ಸರ್ ಬಂದು TEM ಅಂತ ಸ್ಟಾರ್ಟ್ ಮಾಡಿದ್ರು. ಇದಕ್ಕಿಂತ ಮುಂಚೆ ನಾವು ಕೇಳಿದಾಗ ಅಜಯ್ ಅಂತ ಯಾರೋ ಒಬ್ರು ಇದ್ರು, ಅವರು ಅದನ್ನು ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ಇವತ್ತಿನ ದಿನದಲ್ಲಿ ಡಾಕ್ಟರ್ ಬಸವರಾಜ್ ಅವ್ರಿಗೆ ತುಂಬ ಮಾನ್ಯತೆ ಸಿಕ್ಕಿದೆ. ಒಂದು ಯಾಕೆ ಅಂತ ಹೇಳಿದ್ರೆ ಅವರು ನಾಡೀಶ್ವರ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಕಂಡುಹಿಡಿದಿದ್ದಾರೆ. ಮೊನ್ನೆ ನಾವು ಹೋದಂಥ ಕಾನ್ಫರೆನ್ಸ್ ಇತ್ತು, ನಮಗೆ ಕಾನ್ವಕೇಶನ್ಸ್ ಇತ್ತು. ಆ ಕಾನ್ಫರೆನ್ಸಲ್ಲಿ ಇಸ್ರೋದು ಸೈಂಟಿಸ್ಟ್ ಬಂದಿದ್ರು. ಅವರೇ ಹೇಳ್ತಾರೆ, ಒಂದು ಟೈಮಲ್ಲಿ ಶಿವರಾಜ್ ನಮ್ಮ ಇದಕ್ಕೆ ನಾವು ರಿಪೇರ್ಗೆ ಏನೋ ಕರೆಸಿದ್ವಿ ಎಲೆಕ್ಟ್ರಾನಿಕ್ ಐಟಮ್ನ. ಅವ್ರು ಬಂದಾಗ ಅವರ ಸ್ಕಿಲ್ಸ್ ನೋಡ್ಬಿಟ್ಟು ನನಗೆ ಅನಿಸ್ತು, ನೀವು ಹೇಗೂ ಕಲರ್ ಥೆರಪಿ ಮಾಡ್ತಿದ್ದೀರಲ್ಲ, ಯಾಕೆ ನೀವು ಒಂದು ಇನ್ಸ್ಟ್ರೂಮೆಂಟ್ ಮಾಡಬಾರ್ದು ಹೆಲ್ತ್ಗೆ ಅಂತ ಹೇಳಿದ್ರಂತೆ. ಆಯಿತು ಸರ್ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡಿಕೊಂಡು ಕಡೆಗೆ ಒಂದು ಕಾಂಪೋನೆಂಟ್ ಏನೋ ಬೇಕಿತ್ತು ಅವ್ರಿಗೆ. ಅದು ಸಿಕ್ಕಲಿಲ್ಲ ಅಂದಾಗ ಪುನಃ ಸರ್ಗೆ ಫೋನ್ ಮಾಡಿ ಇಸ್ರೋ ಸೈಂಟಿಸ್ಟ್ ಅವ್ರಿಗೆ, ಸರ್ ನಂಗೊಂದು ಕಾಂಪೋನೆಂಟ್ ಬೇಕಿತ್ತಂತ. ಅದು ರಷ್ಯಾದಿಂದ ತರಿಸ್ಕೊಟ್ರಂತೆ. ಸೊ ಅದು ತಂದ ಮೇಲೆ ಸರ್ ನಾಡೀಶ್ವರನ್ನು ಮಾಡಿದ ಮೇಲೆ ವಾತ ಪಿತ್ತ ಕಫ ಎಲ್ಲವನ್ನೂ ಅದರಲ್ಲಿ ನೋಡ್ಲಿಕ್ಕಾಗ್ತದೆ, ಮತ್ತು ಅದಕ್ಕೆ ರೆಮಿಡಿ ಕೊಡ್ಲಿಕ್ಕಾಗ್ತದೆ, ಮತ್ತು ಏನು ಯಾವ ಪಂಚಭೂತ ಕಡಿಮೆ ಇದೆ, ಯಾವುದು ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ನಿಮ್ಮ ಲಿವರಲ್ಲಿ ಪ್ರಾಬ್ಲಮ್, ಹಾರ್ಟಲ್ಲಿ ಪ್ರಾಬ್ಲಮ್, ಯಾವುದಲ್ಲಿ ಪ್ರಾಬ್ಲಮ್ ಕೂಡ ನಾಡೀಶ್ವರದಲ್ಲಿ ಗೊತ್ತಾಗ್ಬಿಡುತ್ತೆ. ಇವತ್ತೇನು MRI ಅದು ಇದು ಅಂತೆಲ್ಲ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ. ಎಷ್ಟೊಂದು ಮೆಷಿನ್ಸ್ ಯೂಸ್ ಮಾಡಿ, ಲಕ್ಷಾಂತರ ರೂಪಾಯಿ ಮೆಷಿನ್ಸ್ ಯೂಸ್ ಮಾಡಿ ತುಂಬ ಮಾಡ್ತಿದ್ದಾರೆ. ಬಟ್ ಸರ್ ಏನು ಮಾಡಿದ್ದಾರೆ ಅಂದರೆ ಜಸ್ಟ್ ಒಂದು 15-10 ಸಾವಿರ ರೂಪಾಯಿನಲ್ಲೇ ಎಲ್ಲ ಸಿಕ್ಬಿಡುತ್ತೆ ಅಂಥದ್ದೊಂದು ಇನ್ಸ್ಟ್ರೂಮೆಂಟ್ ಮಾಡಿದ್ದಾರೆ. ಸೊ ಆ ಇಸ್ರೋ ಸೈಂಟಿಸ್ಟ್ ಏನು ಹೇಳಿದ್ರಲ್ಲಿ ಅಂದರೆ, ದಿಸ್ ಇನ್ಸ್ಟ್ರೂಮೆಂಟ್ ಇಸ್ ಒನ್ ಆಫ್ ದಿ ಟಾಪ್ ಇನ್ಸ್ಟ್ರೂಮೆಂಟ್ ಇನ್ ಇಂಡಿಯಾ. ಇವತ್ತು ವರ್ಲ್ಡ್ ಒಟ್ಟಿಗೆ ಅವರು ಚಾಲೆಂಜಿಂಗ್ ನಡೀತಾ ಇದೆ. ನಮ್ಮ ಸರ್ ಮಾಡಿದ ಇನ್ಸ್ಟ್ರೂಮೆಂಟ್ಗೆ ಬೇರೆ ಎಲ್ಲ ದೇಶದ ಆ ಇನ್ಸ್ಟ್ರೂಮೆಂಟ್ಸು ಕೂಡ ದೇ ಆರ್ ಶಾಕ್ಡ್ ಹೌ ಹಿ ಈಸ್ ಡೂಯಿಂಗ್ ದಿಸ್ ಅಂತ. ಅದು ಅಷ್ಟು ಕಡಿಮೆ ರೇಟಿಗೆ ಕೊಡ್ತಾರೆ. ಅವ್ರಿಗೇನಂದ್ರೆ ಎಲ್ಲ ಒಬ್ಬ ಬಡವನಿಗೂ ಅದು ತಲುಪಬೇಕು ಅನ್ನೋ ದೃಷ್ಟಿನಲ್ಲೇ. ಸೊ ಈಸ್ ಡೂಯಿಂಗ್ ದಟ್. ಅದು ವಂಡರ್ಫುಲ್ ಇನ್ಸ್ಟ್ರೂಮೆಂಟ್. ಜನ ಅಥವಾ ಇವತ್ತಿನ ಸಮಾಜ ಯಾವುದೊಂದು ವಿಷಯವನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ, ಅದರ ಹಿಂದೆ ವೈಜ್ಞಾನಿಕವಾದಂತಹ ಸತ್ಯ ಇದೆಯಾ ಅನ್ನೋದನ್ನು ನೋಡ್ತಾರೆ. ಹಾಗಾಗಿ ಈ ಬಣ್ಣದ ಚಿಕಿತ್ಸೆಯಲ್ಲಿ ವೈಜ್ಞಾನಿಕತೆ ಇದೆಯಾ? 100%. ನನ್ನದೇ ಹೇಳ್ತೀನಲ್ಲ, ಪಂಚಭೂತಗಳಿಗೆ ಬಣ್ಣ ಇದೆ. ನಾನು ಒಂದು ಮಾತನ್ನು ಹೇಳಿದ್ರೆ, ಈಗ ಇಸ್ರೋ ಅದರ ವಿಜ್ಞಾನಿನೇ ಅದನ್ನು ಒಪ್ಪಿಕೊಂಡು ಹೇಳ್ತೀನಿ, ಈಸ್ ನಂಬರ್ 1 ಇಂಡಿಯಾ ಅಂತ ಹೇಳುವಾಗ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಬೀಯಿಂಗ್ ಹಿ ಸ್ಟೂಡೆಂಟ್, ಸರ್ದು ಶಿಷ್ಯರಾಗಿ ನಾವು ಎಷ್ಟು ಖುಷಿ ಪಟ್ಟಿರ್ಬಹುದಾಗ. ಸರಿ, ಅದೊಂದು ಉಪಕರಣ ಆಯ್ತು. ಈಗ ಈ ಬಣ್ಣದ ಚಿಕಿತ್ಸೆ ಬಗ್ಗೆ ಈಗ ಇನ್ನೂ ಅಡ್ವಾನ್ಸ್ ಮಾಡಿಬಿಟ್ಟಿದ್ದಾರೆ. ಕಿವಿ ಪಿಕ್ಚರ್ ಕಳಿಸ್ಬೋದು, ಅಥವಾ ಕಿವಿಗೆ ಎಲ್ಲೆಲ್ಲಿ ಹಾಕೊಳ್ಬೇಕು ನೀವು ಇದು ಮ್ಯಾಗ್ನೆಟ್ಸ್ ಅದನ್ನೆಲ್ಲ ಮೆನ್ಷನ್, ಯಾವ ಪಾರ್ಟ್ ಇಲ್ಲಿ ಹೋಲ್ ಕಿವಿನಲ್ಲೂ ಕೂಡ ಇಡೀ ಬಾಡಿದು ಪಾರ್ಟ್ಸ್ ಕನೆಕ್ಟ್ ಇದೆ. ಸೊ ಎಲ್ಲಿಗೆ ಹಾಕಿದ್ರೆ ಏನು ಇದಾಗತ್ತೆ ಅಂತ. ಈಗ ಬುಗುಡಿ ಹಾಕ್ತಾರೆ ಕೆಲವರು, ಹೀಗೆ ಕೊಂಕಣಿಸ್ ತುಂಬಾ ನೋಡಿದೀವಿ, ನಾರ್ತ್ ಇಂಡಿಯನ್ಸ್ ಹಾಕ್ತಾರೆ. ಇದು ಲಿವರ್ ಪಾಯಿಂಟ್. ಸೊ ಅದನ್ನ ಮಾಡ್ಕೊಂಡಾಗ ನಮ್ಮ ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಇದೆಲ್ಲ ಅಷ್ಟೇ, ನಮ್ಮ ಬೆನ್ಮೂಳೆ ಇದೆಲ್ಲ ಪಾರ್ಟ್ಸ್ ಇಲ್ಲೇನೆ ನೋಡ್ಬೋದು. ಸೊ ಎವ್ರಿ ಡೇ ಸ್ವಲ್ಪ ಎಣ್ಣೆ ಹಾಕೊಂಡು ಕಿವಿನ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಹೋಲ್ ಬಾಡಿನಲ್ಲಿ ಕೂಡ ಬದಲಾವಣೆಯನ್ನು ಕಾಣ್ಬೋದು. ಅಂಥದನ್ನು ಅವರು ಇನ್ಸ್ಟ್ರೂಮೆಂಟ್ನಲ್ಲಿ ಇವನ್ ಟಂಗ್ ಪಿಕ್ಚರ್ ತೋರಿಸಿದ್ರೆ ಸಾಕು, ಇನ್ಸ್ಟ್ರೂಮೆಂಟ್ ಹೇಳ್ತದೆ ನಿಮ್ಗೆ ಯಾವ ಪೋರ್ಷನ್ನಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಟಂಗಲ್ಲಿ ತುದಿಯಲ್ಲಿ ಏನಾದರೂ ಕೆಂಪಿದ್ರೆ ಅದು ಹಾರ್ಟು ಮತ್ತು ಸ್ಮಾಲ್ ಇಂಟೆಸ್ಟೈನ್ ಪಾರ್ಟ್ ಅಂತ. ಅಲ್ಲೇನು ಕೆಂಪಿಗಿದೆ ಅಂದರೆ ಹಾರ್ಟ್ ಹೀಟ್ ಆಗಿದೆ ಅಂತ. ಒಂದು ವೇಳೆ ಎಲ್ಲ ಕಪ್ಪಗೆ ಏನಾದರೂ ಒಂದಷ್ಟು ಕಲೆಯಾಗೆ ಕಂಡ್ರೆ ಅದು ಸ್ಟ್ಯಾಗ್ನೇಷನ್ ಅಂತ, ಹಾರ್ಟ್ ಬ್ಲಾಕ್ ಇರ್ಬೋದೇನೋ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಹಿಂದಿನ ಕಾಲದವ್ರು ಬಹುಶಃ ಹಾಗೆ ನೋಡ್ತಿದ್ರ ಏನೋ. ಆಮೇಲೆ ನಾಲ್ಗೆ ಸೈಡ್ ಪೋರ್ಷನ್ಸ್ ನೋಡಿದ್ರೆ ನಿಮಗೆ ಲಿವರ್ ಬಗ್ಗೆ ಗೊತ್ತಾಗುತ್ತೆ, ಅಲ್ಲೂ ಸಹ ಕಪ್ಪಗೆ ಏನಾದರೂ ಇದ್ರೆ. ಹಳ್ಳಿಗಳಲ್ಲಿ ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ವೈದ್ಯರು ನಾಲಿಗೆ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಎಸ್ ಟಂಗ್. ಆಮೇಲೆ ನಾಡಿ ನೋಡ್ತೀವಿ. ನಾಡಿ ನೋಡಿದಾಗೂ ಅಷ್ಟೇ, ಮೆರಿಡಿಯಾನ್ಸ್ಗಳು 12 ಮೆರಿಡಿಯಾನ್ಸ್ ಇರೋದ್ರಲ್ಲಿ ಒಂದು 6 ಮೆರಿಡಿಯಾನ್ ಈ ಕಡೆ, 6 ಮೆರಿಡಿಯಾನ್ ಈ ಕಡೆ ಹೋಗುತ್ತೆ. 3 ಮೇಲೆ ಇರುತ್ತೆ, 3 ಒಳಗೆ ಇರುತ್ತೆ. ಇವು ಹಾಗೆ ಇಲ್ಲಿ ನಾವು ಮೇಲೆ ಹಿಂಗೆ ನೋಡಿದಾಗ 3 ಪಲ್ಪಿಟೇಷನ್ ನೋಡ್ತೀವಿ, ಅದು ಯಾವ ಮೂಮೆಂಟಲ್ಲಿ ಇದೆ ಅಂತೇಳಿ, ಎಷ್ಟು ಸ್ಪೀಡ್ ಇದೆ ಅಂತ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ವಾತ ಪಿತ್ತ ಕಫ.
ಕಫ ಜಾಸ್ತಿ ಆಗಿಬಿಟ್ಟಿದ್ರೆ ಕಫದ ಬಡ್ಕೊಳ್ತಾ ಇರುತ್ತೆ ಜಾಸ್ತಿ. ಸೊ ಪಿತ್ತ ಜಾಸ್ತಿ ಆಗಿದ್ರೆ ಪಿತ್ತನಾಡಿ ಚೆನ್ನಾಗಿ ಬಡ್ಕೊಳ್ತಾ ಇರುತ್ತೆ. ಸೊ ಆ ಲಿವರು, ಕಿಡ್ನಿ, ಹಾರ್ಟ್ 3 ಒಂದೇ ಕಡೆಗೆ ಸಿಗೋಂಥದ್ದು. ಲಂಗ್ಸು, ಪೆರಿಕಾರ್ಡಿಯಮ್ಮು, ಸ್ಮಾಲ್ ಈ ಥರ ಅದೆಲ್ಲ ಇದೆ. ಸೊ ಆ ನಾಡಿ ಸ್ವರ ಇದನ್ನೆಲ್ಲ ಕರೆಕ್ಟಾಗಿ ಇದು ಮಾಡಿಬಿಟ್ಟು ಜಡ್ಜ್ಮೆಂಟ್ ಕೊಟ್ಟು ಇಂಥದ್ದೇ ಆಹಾರ ತಿನ್ನಬೇಕು, ಹೀಗೆ ಮಾಡಬೇಕು, ಮತ್ತು ಇಂಥದ್ದೇ ಪ್ರಾಣಾಯಾಮ ಮಾಡಿ, ಇಂಥದ್ದೇ ಮುದ್ರಾ ಮಾಡಿ, ಇಂಥದ್ದೇ ಆಹಾರ ತಿನ್ನಿ, ಇಷ್ಟನ್ನು ಹೇಳ್ತದೆ. ಅಂಥದ್ದೊಂದು ಇನ್ಸ್ಟ್ರೂಮೆಂಟ್ ಈಗ ಬಂದಿದೆ. ಈಗ ನೆಕ್ಸ್ಟ್ ಅದರ ರೇಟ್ ಬಹುಶಃ ಚೇಂಜ್ ಆಗ್ತದೆ, 28,000 ತನಕ ಹೋಗ್ಬೋದು. ಮತ್ತೊಂದು ಕುತೂಹಲ, ಇವಾಗ ಏನಾದರೂ ಪೇಟೆಂಟ್ಗಳಿದೆಯಾ ಅವರಿಗೆ? ಪೇಟೆಂಟ್ ಅದಕ್ಕೆ ಮಾಡಿರ್ತಾರೆ ಅಂತ ನಾನು ಕೇಳಲಿಲ್ಲ ಅದ್ರ ಬಗ್ಗೆ, ಬಟ್ ಪೇಟೆಂಟ್ ಮಾಡಿರ್ಬೋದು ಅನ್ಕೋತೀನಿ. ನೆಕ್ಸ್ಟ್ ಗೊತ್ತಾಗ್ತದೆ. ಒಂದು 8 ಈಗ ಇದೇ ಆಗಸ್ಟ್ 7 ಮತ್ತು 8ಕ್ಕೆ ಅಂಬೇಡ್ಕರ್ ಭವನ್ನಲ್ಲಿ ಪುನಃ ಇಲ್ಲಿ ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ. ಆಗ ಸರ್ ಬರ್ತಾ ಇದ್ದಾರೆ. ಸೊ ಇನ್ಸ್ಟ್ರೂಮೆಂಟ್ಸು ಬರ್ತದೆ, ಬುಕ್ಸು ಬರ್ತದೆ. ಸೊ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ಟೈಮಲ್ಲಿ ಬಂದರೆ ಅಲ್ಲಿ ಪಡ್ಕೊಳ್ಬಹುದು. ಮಂಗಳೂರಿನ ಉರ್ವ ಸ್ಟೋರ್ ಅಂಗಡಿ ಗುಡ್ಡೆನಲ್ಲಿ ಇರೋಂಥ ಅಂಬೇಡ್ಕರ್ ಭವನಲ್ಲಿ. ಹೌದು. ಈಗ ಬಣ್ಣ ಅಂತ ಹೇಳಿದ್ರಿ, ಬಣ್ಣ ಅಂದ್ರೆ ಸಾಮಾನ್ಯವಾಗಿ 7 ಬಣ್ಣ ಅಂತ ನಾವು ಹೇಳ್ತೇವೆ. ಈ ಒಂದು ಚಿಕಿತ್ಸೆಗೆ 7 ಬಣ್ಣಗಳು ಉಪಯೋಗ ಆಗ್ತದ ಅಥವಾ ಕೆಲವು ಬಣ್ಣಗಳು? ಇಲ್ಲ, ಆಯುರ್ವೇದದ ಪ್ರಕಾರ ನಾವು 10 ಅಂತೀವಿ. 10 ಯೂಸ್ ಮಾಡ್ತೀವಿ ನಾವು. ಆತ್ಮಕ್ಕೆ ಸಂಬಂಧಪಟ್ಟಾಗಿ ಅನ್ನುವಾಗ ಬಿಳಿ ಕಲರ್ ಯೂಸ್ ಮಾಡ್ತೀವಿ, ಕಲರ್ಸು. ಆಮೇಲೆ ಶರೀರಕ್ಕೆ ಸಂಬಂಧಪಟ್ಟಾಗೆ ಫುಲ್ ಶರೀರ ಅಂತ ಹೇಳ್ಬೇಕಾದ್ರೆ ಕಪ್ಪು ಫುಲ್ಲು ಈ ಹೆಬ್ಬೆಟ್ಟು ಇದೆಯಲ್ಲ, ರೈಟ್ ಹೆಬ್ಬೆಟ್ಟು ಸುತ್ತ ಹಾಕಿದರೆ ಇಡೀ ಬಾಡಿಯಲ್ಲಿರೋ ಇನ್ಫೆಕ್ಷನ್ಸ್ನ ಕ್ಲಿಯರ್ ಮಾಡ್ತದೆ ಹಾಗೆ. ಬಟ್ ಈಗ ನಾನು ರೀಸೆಂಟಾಗಿ ಏನು ನೋಡ್ತಿದ್ದೀನಿ ಅಂದರೆ ಪ್ಯಾನ್ಕ್ರಿಯಾಸಲ್ಲಿ ಒಂದೇನೋ ಪ್ಯಾರಾಸೈಟ್ ಬಂದ್ಬಿಟ್ಟಿದೆ, ಅದರಿಂದ ಇನ್ಸುಲಿನ್ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಬಿಡ್ತಾ ಇಲ್ಲ ಇನ್ಸುಲಿನ್ನ ಇದು ಮಾಡಲಿಕ್ಕೆ. ಆ ಥರ ಎಲ್ಲ ಫುಲ್ಲು ಕಂಗಾಲಾಗಿದ್ದಾರೆ. ಇಡೀ ವರ್ಲ್ಡ್ ಸೈಂಟಿಸ್ಟ್ ಅದ್ರ ಬಗ್ಗೆ ತನಿಖೆ ನಡೆಸಿದ್ದಾರೆ, ಏನು ಮಾಡೋದು, ಅದಕ್ಕೆ ಏನು ಮಾಡೋದು, ಹೌ ಟು ಡೂ ಅಂತ. ಬಟ್ ಇಂಡಿಯಾ ಕಡೆಗೆ ಎಲ್ಲರೂ ನೋಡ್ತಾ ಇದ್ದಾರೆ, ಇವ್ರು ಏನಾದರೂ ಆಯುರ್ವೇದಿಕ್ ಇಟ್ಟಿರ್ತಾರೆ ಅಂತ ಹೇಳ್ಕೊಂಡು. ಅದಕ್ಕೆ ನಮ್ಮ ಸರ್ ಭಾಳ ಸುಲಭವಾಗಿ ಒಂದು ಹೇಳ್ಕೊಟ್ರು, ಪ್ಯಾನ್ಕ್ರಿಯಾಸಿಸ್ ಪಾಯಿಂಟಿಗೆ ಬ್ಲ್ಯಾಕ್ ಕಲರ್ ಹಾಕಿಬಿಡಿ, ಎಂಥ ಹುಳು ಇದು ಸತ್ತೋಗ್ತದೆ ಅಂತ. ಆ್ಯಂಡ್ ಇಟ್ ಹ್ಯಾಪೆಂಡ್. ಅದು ಪ್ಯಾನ್ಕ್ರಿಯಾಸಿಸ್ಗೆ ಹಾಕಿದವರು ಆಟೋಮೆಟಿಕ್ ಒಂದು 3-4 ಡೇಸಲ್ಲಿ ಪ್ಯಾನ್ಕ್ರಿಯಾಸಿಸ್ ವರ್ಕ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೆ. ಈಗ ಮತ್ತೊಂದು ಕುತೂಹಲಕ್ಕೆ ಪ್ರಶ್ನೆ, ಅದನ್ನ ಸ್ಕೆಚ್ ಪೆನ್ ಅಥವಾ ಆ ಬಣ್ಣಗಳನ್ನೇ ಹಚ್ಚಬೇಕಾ ಅಥವಾ ಅದರ ಬದಲಿಗೆ ಒಂದು ಟೇಪ್ ಹಚ್ಕೊಳ್ಳೋದು ಅಥವಾ ರಬ್ಬರ್ ಬ್ಯಾಂಡ್ ಸಿಗ್ತದೆ ಅದನ್ನ ಹಾಕಿದ್ರೆ ಪರಿಣಾಮ ಬರ್ತದೆ? ಅದಕ್ಕೆಂದ್ರೆ ಮ್ಯಾಗ್ನೆಟ್ಸ್ ಇರುತ್ತೆ. ಒಂದೊಂದು ಸೆಲ್ಗೂ ಒಂದು 9 ವೋಲ್ಟ್ಸ್ ತನಕ ಬೇಕಾಗ್ತದೆ ಎನರ್ಜಿ. ಸೊ ಆ 9 ವೋಲ್ಟ್ಸ್ ಇರೋಂಥ ಮ್ಯಾಗ್ನೆಟ್ಸನ್ನು ಯೂಸ್ ಮಾಡ್ತಾರೆ, ಅದು ಆಗ್ತದೆ. ಇಲ್ಲದ್ರೆ ಕೆಲವು ಕಾಳುಗಳು ಅದರಿಂದ ಪ್ರಾಣ ಕೊಡುತ್ತೆ, ಅದು ಕಾಳುಗಳು ಯೂಸ್ ಮಾಡ್ತೀವಿ. ಮತ್ತು ಕಲರ್ಸು ಈ ಸ್ಕೆಚ್ ಪೆನ್ಸು ಆಗುತ್ತೆ. ಕೆಲವೊಮ್ಮೆ ಕಪ್ ಸಿಕ್ಲಿಲ್ಲ ಅಂದರೆ ಕಾಡಿಗೆ ಸಹ ಆಗ್ತದೆ, ಕಾಡಿಗೆ ಹಾಕ್ಬೋದು. ಎಲ್ಲೋ ಸಿಕ್ಲಿಲ್ಲ ಅಂದರೆ ಅರಿಶಿನ ಹಚ್ಕೊಳ್ಬೋದು. ಹಾಗಾಗಿ ಯಾರಿಗಾದ್ರು ತುಂಬ ಬೇದಿ ಆಗ್ತಿದೆ ಅಂದರೆ ಅರಿಶಿನ ತೊಗೊಂಡು ಕೈಗೆ ಅಂಗೈಗೆ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ರೆ ಒಂದು 2 ಮಿನಿಟ್ಸ್ ಪಟ್ಟಂದ ನಿಂತೋಗ್ಬಿಡುತ್ತೆ ಲೂಸ್ ಮೋಷನ್. ಇದರ ಪ್ರಭಾವ ಬೀರಲಿಕ್ಕೆ ಎಷ್ಟು ಸಮಯ ಬೇಕು? ವೆರಿ ಫಾಸ್ಟ್ ಇದೆ ಆ್ಯಕ್ಚುಲಿ. ಈಗ ನಮ್ಮ ಮೊಬೈಲ್ ಹೆಂಗೆ 10 to the 10 ಹರ್ಟ್ಸಲ್ಲಿ ವರ್ಕ್ ಮಾಡುತ್ತೆ, ಇದು 10 to the 14 ಹರ್ಟ್ಸಲ್ಲಿ ವರ್ಕ್ ಮಾಡುತ್ತೆ. ಅಷ್ಟು ಸ್ಪೀಡು. ನಾನು ಎಷ್ಟೋ ಸರಿ ನಮ್ಮ ಕ್ಲಿನಿಕ್ ಬಂದವರಿಗೆ ನೋವು ಅಂತಾರೆ ಸೊಂಟ, ಜಸ್ಟ್ ಒಂದು ಅವರಿಗೆ ಬ್ಯಾಕ್ ಸೈಡು ಈ ಒಂದು ಲೈನ್ ಕಲರ್ ಹಾಕಿಬಿಟ್ಟು ಸ್ಕೈ ಬ್ಲೂ ಬ್ಲಡ್ ಸರ್ಕ್ಯುಲೇಷನ್ಗೆ ಒಂದು ಹಾಕ್ತೇನೆ. ಹಾಕಿ ಕೂರಿಸುವಾಗ ಸ್ವಲ್ಪ ತಗೋಗ ದಿವಸ ಐ ಆಮ್ ಫೀಲಿಂಗ್ ಬೆಟರ್ ಅಂತಾರೆ. ಈಗ ನನಗೆ ಬೆಟರ್ ಆಯಿತು ಅಂತ ಹೇಳ್ತಾರೆ. ಸೊ ಆ ಥರ ಕಲರ್ಸು ಅಷ್ಟು ಸ್ಪೀಡಾಗಿ ವರ್ಕ್ ಮಾಡುತ್ತೆ. ಬಟ್ ಯಾವಾಗಾದರೂ ತುಂಬ ಕ್ರಾನಿಕ್ ಇದ್ದರೆ ಅಥವಾ ಡೀಪ್ ಏನಾದರೂ ಇಂಜುರಿ ಆಗಿದ್ದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಅದನ್ನು ನಾವು ಫೈಂಡ್ ಔಟ್ ಮಾಡಿಬಿಟ್ಟು ಕರೆಕ್ಟಾಗೆ ಮಾಡಬೇಕಾಗತ್ತೆ. ಯೂಶಲಿ ಲಿವರ್ ಬ್ಲಾಕ್ ಆಗೋದು, ಕಿಡ್ನಿ ಬ್ಲಾಕ್ ಆಗೋದು ಈ ಥರ ಆಗ್ತಿರುತ್ತೆ. ಅದೆಲ್ಲ ಸ್ಟ್ಯಾಗ್ನೇಷನ್ಸು. ಅಂದರೆ ಆ ಫುಲ್ ಮೆರಿಡಿಯಾನ್ನಲ್ಲಿ ಎಲ್ಲೋ ಒಂದು ಕಡೆ ಬ್ಲಾಕ್ ಇರುತ್ತೆ, ಆದ ಕಾರಣ ಅವ್ರಿಗೆ ಲಿವರ್ ಫಂಕ್ಷನಿಂಗು ಕಷ್ಟ ಆಗ್ತಿರುತ್ತೆ. ಆಮೇಲೆ ಆ ಸಂಬಂಧಪಟ್ಟ ನರ ನೋವು ಬರ್ತಾ ಇರ್ತದೆ. ಸೊ ಆ ಲಿವರ್ಗೆ ಸಂಬಂಧಪಟ್ಟ ಮೆರಿಡಿಯಾನ್ ಯಾವುದು ಅದನ್ನು ನಾವು ಪ್ರೆಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆ ಪ್ರೆಸ್ ಮಾಡಿ ಅದು ಸ್ವಲ್ಪ ಅವ್ರಿಗೆ ರಿಲೀವ್ ಆಗುತ್ತೆ ಫಸ್ಟ್ ಟೈಮೇ. ಅವ್ರು 2, 3, 4 ಸರಿ ಬರುವಾಗೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿಬಿಡುತ್ತೆ. ಆ ಲೈನ್ ಫುಲ್ ಕ್ಲಿಯರ್ ಆಗೋಯ್ತು ಅಂದರೆ ಲಿವರ್ ಚೆನ್ನಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಮ್ಟೈಮ್ಸ್ ಲಿವರ್ನಲ್ಲಿ ಗಾಲ್ ಬ್ಲಾಡರ್ನಲ್ಲಿ ಎಲ್ಲ ಸ್ಟೋನ್ ಎಲ್ಲ ಆಗಿರುತ್ತೆ, ಅದನ್ನು ಗಾಲ್ ಬ್ಲಾಡರೇ ತೆಗ್ದುಬಿಡ್ಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅಂದರೆ ತುಂಬ ಸೀರಿಯಸ್ ಆದರೆ ಮಾತ್ರ ವಿಲ್ಸೆ ಇಲ್ಲ ಡಾಕ್ಟರ್ ಹತ್ರ ಹೋಗ್ಬಿಡಿ ಅಂತ, ಇಲ್ಲದ್ರೆ ಅದು ಕರಗಿಸ್ಲಿಕ್ಕೆ ಆಗ್ತದೆ. ಅದು ಕಲರ್ಸು ಇದೆ. ಕಳೆದ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ಬಸವರಾಜ್ ಅವರು ಇದ್ದಂತಹ ಸಂದರ್ಭದಲ್ಲಿ ಹೇಳಿದರು, ನಮ್ಮ ಕಿವಿಗಳು ಮೂತ್ರಪಿಂಡ ಅಥವಾ ಕಿಡ್ನಿ ಅಂತ ನಾವು ಹೇಳ್ತೇವೆ, ಅದನ್ನು ಪ್ರತಿನಿಧಿಸ್ತದೆ. ಮೂಗು ಅದರ ಒಂದು ಆಕಾರವನ್ನು ನೋಡಿಸಿದ್ರೆ ಮಡಿಸಿದ ಇಟ್ಟಿರುವಂತಹ ಒಂದು ಶ್ವಾಸಕೋಶಗಳು ಅಂದ್ರೆ ಲಂಗ್ಸ್. ಹಾಗಾದ್ರೆ ಬಾಯಿ ಮತ್ತು ಕಣ್ಣು ಏನಾದರೂ ಪ್ರತಿನಿಧಿಸ್ತದೆ? ಹೌದು, ಬಾಯಿ ನಿಮಗೆ ಸ್ಟಮಕ್ಗೆ ಆಕ್ಚುಲಿ ಬಾಯಲ್ಲಿ ಏನಾದರೂ ಹುಣ್ಣಾಯಿತು ಅಂದ ಕೂಡಲೇ ಹಾಗಿದ್ರೆ ಸ್ಟಮಕ್ ಹೀಟ್ ಆಗಿದೆ ಅಂತ ಅರ್ಥ.
ತುಂಬಾ ಜನಕ್ಕೆ ಗೊತ್ತಿದೆ, ಹೋಗಿ ಬೊಂಡ ಕುಡಿತಾರೆ, ತಂಪಾದ ಕೂಡಲೇ ಅದು ಸರಿ ಆಗ್ಬಿಡುತ್ತೆ. ಕೆಲವೊಮ್ಮೆ ಬಾಯಲ್ಲಿ ನೀರು ತುಂಬಿಕೊಂಡು ಉಗುಳು ಬರ್ತಾನೆ ಇರುತ್ತೆ, ಅವಾಗ ಏನಾದ್ರು ಹೊಟ್ಟೆ ಥಂಡಿ ಆಗ್ಬಿಟ್ಟಿದೆ ಅಂತ ಅರ್ಥ. ಅವಳು ನೀರು ಜಾಸ್ತಿ ತುಂಬ್ಕೊಂಡ್ಬಿಟ್ಟಿರುತ್ತೆ, ಥಂಡಿ ಆಗೋಗಿದೆ, ನೀರು ಬರ್ತಾ ಇರುತ್ತೆ. ಅದೇ ಥರ. ಹಾಗೆ ಕಣ್ಣು ಅಂತ ಹೇಳಬೇಕಾದ್ರೆ ಲಿವರು, ಆ ಕಣ್ಣು ಕೆಂಪಾಗ್ಬಿಟ್ಟು ಉರಿ ಬರ್ತಾ ಇದೆ ಅಂದರೆ ಲಿವರ್ ಹೀಟ್ ಆಗಿದೆ ಅಂತ. ಆಗ ನಾವು ಹೀಟ್ ವಸ್ತುಗಳು ತಿನ್ನೋದೆಲ್ಲ ಸ್ಟಾಪ್ ಮಾಡಬೇಕು. ಆ ಸ್ವಲ್ಪ ಟೈಮ್ ಮಾತ್ರ, ಒಂದು 4 ದಿನ ನಿಲ್ಲಿಸ್ಬಿಟ್ಟು ಮತ್ತೆ ಅದಕ್ಕೆ ಥಂಡಿ ಮಾಡ್ಕೊಳ್ಳಿ, ತಂಪು ಮಾಡಬೇಕು. ಆವಾಗ ಆಟೋಮೆಟಿಕ್ ಅದು ಕಡಿಮೆ ಆಗುತ್ತೆ. ಅದು ಬಿಟ್ಟು ನಾವು ಹೋಗ್ಬಿಟ್ಟು ಏನೇನೋ ಟ್ಯಾಬ್ಲೆಟ್ಸು ಅದು ಇದೆಲ್ಲ ತೊಗೊಂಡು ಇನ್ನೂ ಹಾನಿ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದು ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ ಕೆಲವರಿಗೆ, ಅದು ಕೋಲ್ಡ್ ಆಗಿದೆ ಲಿವರ್ ಅಂತ. ಅಂದರೆ ಲಿವರ್ನ ಪ್ರತಿನಿಧಿಸೋದು ಕಣ್ಣಲ್ವಾ, ಹಾಗಾಗಿ ಅದ್ರ ಕಣ್ಣೀರು ಬರ್ತಾ ಇದ್ರೆ ಅದು ಸ್ವಲ್ಪ ಕೋಲ್ಡ್ ಆಗೋಗ್ಬಿಟ್ಟಿದೆ ಅಂತ ಅರ್ಥ. ಹಾಗೆ ಮೂಗಲ್ಲಿ ನೀರು ಬರ್ತಾ ಇದೆ ಅಂದ್ರೂ ಹಾಗೇನೆ, ಕೆಲವೊಮ್ಮೆ ನೀರು ಬರೋದಿಲ್ಲ, ಬಿಸಿ ಗಾಳಿ ಬರ್ತಾ ಇರುತ್ತೆ, ಅವಾಗ ಲಂಗ್ಸ್ ಹೀಟ್ ಆಗಿದೆ ಅಂತ ನಾವು ನೋಡ್ಕೋಬೇಕು. ಲಂಗ್ಸ್ ಹೀಟ್ ಆದ ಕೂಡಲೇ ಏನಾಗುತ್ತೆ, ಮೇನ್ ಸ್ಕಿನ್ ಮೇಲೆ ಪರಿಣಾಮ ಬೀರುತ್ತೆ. ಸ್ಕಿನ್ ಕಪ್ಪಾಗೋದು, ತುರ್ಚೋದು, ಇಚ್ಚಿಂಗು ಇದೆಲ್ಲ ಶುರು ಆಗಿಬಿಡುತ್ತೆ. ಅದು ಅಷ್ಟೇ, ಮತ್ತು ಲಾರ್ಜ್ ಇಂಟೆಸ್ಟೈನ್, ಈ ಆರ್ಗನ್ಸ್ಗಳೆಲ್ಲ ಜೋಡಿ ಜೋಡಿಯಾಗಿವೆ ಆ್ಯಕ್ಚುಲಿ. ಹಾರ್ಟು ಮತ್ತು ಸ್ಮಾಲ್ ಇಂಟೆಸ್ಟೈನ್ ಒಂದು ಜೋಡಿ. ಆಗ ಸ್ಮಾಲ್ ಇಂಟೆಸ್ಟೈನ್ ತೊಂದರೆ ಬಂದರೆ ಹಾರ್ಟ್ಗೆ ತೊಂದರೆ ಬರ್ತದೆ, ಹಾರ್ಟ್ಗೆ ತೊಂದರೆ ಬಂದರೆ ಸ್ಮಾಲ್ ಇಂಟೆಸ್ಟೈನ್ ತೊಂದರೆ ಬರ್ತದೆ. ಹಾಗೆ ಲಿವರ್ ಹೇಳಿದ್ರಿ ಬಣ್ಣ ಕುಡಿಯೋದು ಅಂತ, ಬಣ್ಣದ ಚಿಕಿತ್ಸಕರೇ ಹೇಳಿರುವಂತ ಮಾತು ಒಂದು ಕುತೂಹಲ ಆಯ್ತು ನನಗೆ. ಹೆಚ್ಚು ಬಣ್ಣ ಕುಡಿದ್ರೆ ಒಳ್ಳೇದಲ್ಲ, ಕಿಡ್ನಿ ಕೋಲ್ಡ್ ಆಗ್ತದೆ ಅನ್ನೋದು. ಯಾವ್ದು ಕುಡಿದ್ರೆ? ಎಳನೀರು. ದಿನ ಕುಡಿಬಾರ್ದು, ಅದು ಒಳ್ಳೆ ಅಭ್ಯಾಸ. ದಿನ ಕುಡಿಬಾರ್ದು ಅಂತ ಹೇಳ್ತಾರೆ. ಅದು ಯಾವ್ದು ಸಾಮಾನ್ಯವಾಗಿ ನಾವು ಅಮೃತ ಅಂತ ಹೇಳ್ತೀವಿ ಅದನ್ನು. ಎಳ್ನೀರು ಅಂದ್ರೆ ಬಹಳ ಒಳ್ಳೆಯದು. ಇದ್ರ ಬಗ್ಗೆ ಅದಂದ್ರೆ ಕರೆಕ್ಟ್. ಅವರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಈ ಪಿತ್ತ ಶರೀರದವರಿಗೆ ಅದು ಬೇಕಾಗಬಹುದು. ಯಾಕೆ ಅಂದ್ರೆ ಅವರು ತುಂಬಾ ಖಾರ ತಿನ್ನೋದು, ಮತ್ತೆ ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಹಿಂಗೆ ಇರೋರೆಲ್ಲರಿಗೂ ಸ್ವಲ್ಪ ಅವ್ರಿಗೆ ಎಳ್ನೀರು ಚೆನ್ನಾಗಿ ಯೂಸ್ ಆಗತ್ತೆ. ಅದೇ ಕಫ ಶರೀರದವ್ರು ಎಳ್ನೀರು ಕುಡಿದ್ಬಿಟ್ರೆ ಇನ್ನು ಕಫ ಅಕ್ಯುಮುಲೇಟ್ ಆಗಕ್ಕೆ ಶುರು ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರಿಗೆ ಏನು ತಿನ್ಬೇಕು ಅನ್ನೋದು ಕೂಡ ಅದನ್ನ ನಾವು ನೋಡ್ಕೊಳ್ಬೇಕು. ಪಿತ್ತ ಶರೀರ, ವಾತ ಶರೀರ, ಕಫ ಶರೀರ ಅಂತ ಇರುತ್ತಲ್ಲ, ಅದನ್ನ ನೋಡ್ಕೊಂತ ಆಹಾರವನ್ನು ನಾವು ಚೂಸ್ ಮಾಡಬೇಕು.